ಬಾಗಲಕೋಟೆ ಜಿಲ್ಲೆಯ ತೇರದಾಳ ತಾಲೂಕಿನ ಕಲ್ಲಟ್ಟಿ ತೇರದಾಳ ಪಟ್ಟಣದಲ್ಲಿ ಕೊರೋನಾದಿಂದ 2 ವರ್ಷಗಳಿಂದ ನಡೆಯದ ಓಕಳಿ ಜಾತ್ರೆ ಇದರಿಂದಾಗಿ ಭಕ್ತಾದಿಗಳಿಗೆ ಬೇಸರ ಮೂಡಿಸಿತ್ತು. ಶ್ರೀ ಆಂಜನೇಯ ಸ್ವಾಮಿ ಕೃಪೆಯಿಂದ ಈ ವರ್ಷ ಕೊರೋನಾದ ತೀವ್ರತೆ ಕಡಿಮೆಯಾಗಿದ್ದು ಅಲ್ಲದೆ ಕೊರೋನಾ ಹೆಮ್ಮಾರಿ ಮರುಕಳಿಸದಿರಲಿ ಎಂದು ಆಶಯ ವ್ಯಕ್ತಪಡಿಸುತ್ತಿದ್ದರು. ಈ ವರ್ಷ ಆರಂಭವಾಗಿದ್ದರಿಂದ ಮಕ್ಕಳು ದೊಡ್ಡವರು ಎನ್ನದೇ ಸಂಭ್ರಮದಿಂದ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ವರದಿ ರಾಜು ನದಾಫ್, RD ನ್ಯೂಸ್, ತೇರದಾಳ. ಆಂಜನೇಯ ಗಣಪತಿ ಭಕ್ತನ ಹೌದು. ಗಣಪತಿಯ ಪೂಜೆಯನ್ನ ಮಾಡೋಣ. ಆಂಜನೇಯ ಹಿರಿಯರ ಕನ್ಫರ್ಮ್ ಮಾಡಿಕೊಳ್ಳಿ. ಸೌಂಡ್ ಚಾಲು ಮಾಡ, ಸೌಂಡ್ ಇರಲಿ ಅವತ್ತ ಸೌಂಡ್ ಚಾಲು ಮಾಡಿ ಬರುತ್ತಲೆ ಹುಡುಗರು ಡ್ಯಾನ್ಸ್ ಮಾಡ್ಕೊಂಡು ಬರೋದು.